ಸುರತ್ಕಲ್ ಇಡ್ಯ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡ್ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಅಂಗವಾದ ಧಾರ್ಮಿಕ ಸಭೆಲೇಸು ಶುಕ್ರವಾರ ಬೈಯಡ್ நடத்துண்டு. ಸುರತ್ಕಲ್ ಇಡ್ಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡ್ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಸಂಭ್ರಮಲು ಜನವರಿ 31 ತಾರೀಖಿರ್ದು ಫೆಬ್ರವರಿ 1 ತಾರೀಖು ಮುಟ್ಟ ನಡೆತಂಡು. ಶುಕ್ರವಾರ ಬೈಡ್ ಆಟನೆ ಮಲ್ತಿನ ಧಾರ್ಮಿಕ ಸಭೆಲೇಸರು ಪಾಲ್ಪಡೆಯಿನ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕರು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಾಣ್ಯರು ತುಡರ್ ಅರ್ಲಾದು ಉದಿಪನ ಮಲ್ತದು ಭಕ್ತಿ ಶ್ರದ್ಧೆಡ್ದು ದೇವರನ್ನು ಸೇವೆ ಮಲ್ತಂಡ ದೇವರನ ಅನುಗ್ರಹ ತಿಕ್ಕೊಂಡು ಧರ್ಮದ ಸಾದಿಡು ಸಂಸ್ಕಾರನ ತೆರೆದು ಸತ್ಯ ಮಾರ್ಗಡು ನಮ ನಡತಂಡ ಧಾರ್ಮಿಕ ಚಿಂತನೆ ದುಂಬರೆದು ಜೀವನಡು ಸುಖ ನೆಮ್ಮದಿ ತಿಕ್ಕೊಂಡು ಪಂಡದು ಆಶ್ರಚನದ ಪಾತ್ರ ಪಂಡಿರು. ಸರಿಯಾದಂತಹ ಸಂಸ್ಕಾರ ಸಿಕ್ಕಿ ನಾವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೀಲಿಕ್ಕೆ ಸಾಧ್ಯ. ಬಹುಶಃ ಸಾನ್ನಿಧ್ಯದಲ್ಲಿ ಯಾವ ಸಾನ್ನಿಧ್ಯದಲ್ಲಿಯೂ ಶಕ್ತಿ ಕಡಿಮೆ ಇಲ್ಲ. ವಿಶೇಷವಾದ ಎಲ್ಲ ದೇವಾಲಯಗಳಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಸಾನ್ನಿಧ್ಯ ಶಕ್ತಿ ಬೇಕಾದಿದೆ. ಆದರೆ ಸಾನ್ನಿಧ್ಯ ಶಕ್ತಿಯ ಮೇಲೆ ಇರುವಂತಹ ನಮಗಿರುವಂತಹ ನಂಬಿಕೆ, ನಮಗಿರುವಂತಹ ವಿಶ್ವಾಸ, ನಮ್ಮ ಭಕ್ತಿಯಲ್ಲಿ ಹೋಗಿ ತಾಗಿದಾಗ ಆ ಸಾನ್ನಿಧ್ಯದ ಶಕ್ತಿ ನಮಗೆ ಅನುಗ್ರಹ ಆಗ್ತದೆ. ಉಡುಪಿ ಪೇಜಾವರ ಅಧೋಕ್ಷಜ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಆಶ್ರಿತನನ್ನು ಕೊರೊಂದು ಯಾನು ಜನಕ್ಲಿನ ಪ್ರತಿನಿಧಿಯಾದ ರಾಮ ಜನ್ಮ ಟ್ರಸ್ಟ್ಗೆ ಆಯ್ಕೆಯಾದೆ. ಮಾತೆರ್ಲ ಸೇರ್ದು ಒಟ್ಟಾದ ರಾಮ ಮಂದಿರ ನಿರ್ಮಾಣ ಮಲ್ಪುಗಾನ್ ಪಂಡೇರು. ಧಾರ್ಮಿಕ ವಿದ್ವಾಂಸರು ವೇದಮೂರ್ತಿ ಶ್ರೀ ಪಂಜ ಭಾಸ್ಕರ್ ಭಟ್ರು ಬ್ರಹ್ಮಕಲಶೋತ್ಸವದ ಮಹತ್ವದ ಬಗೆಟ್ ಧಾರ್ಮಿಕ ಉಪನ್ಯಾಸ ಕೊರಿಯರು. ನಿಧಾನಗೊಳಿಸಿ ಆ ಬ್ರಹ್ಮಕಲಶವನ್ನು ದೇವರ ಅಂತರ್ಭಾಗಕ್ಕೆ ತೆಗೆದುಕೊಂಡು ಹೋಗುವಾಗಲೂ ಕೂಡ ಆ ಕರ್ಕರಿ ಕಲಶದ ಜಲವನ್ನು ನೆಲಕ್ಕೆ ಹಾಕ್ತಾ ಅದನ್ನೇ ತುಳಿತಾ ಬ್ರಹ್ಮಕಲಶವನ್ನು ದೇವರ ಅಂತರ್ಭಾಗಕ್ಕೆ ಗರ್ಭಗೃಹಕ್ಕೆ ತೆಗೆದುಕೊಂಡು ಹೋಗಬೇಕು. ಇಲ್ಲದಿದ್ದರೆ ಪ್ರಕೃತಿಗತವಾದಂತಹ ದುಷ್ಟ ಶಕ್ತಿಗಳು ಆ ಕಲಶದಲ್ಲಿ ಆಮಾಹಿತವಾದಂತಹ ಮಹಾಶಕ್ತಿಯನ್ನು ಪೀಡಿಸುವುದಕ್ಕೆ ಅವಕಾಶ ಇದೆ, ಅದನ್ನು ಅಶುದ್ಧೀಗೊಳಿಸುವುದಕ್ಕೆ ಅವಕಾಶ ಇದೆ. ಆ ಭಯೋತ್ಪಾದನೆ ಅನ್ನೋದು ಧಾರ್ಮಿಕತೆಯಲ್ಲೂ ಇತ್ತು ಅಂತ ನಾವು ತಿಳಿದುಕೊಳ್ಳಬೇಕು. ಈ ರೀತಿಯಾದಂತಹ ಬ್ರಹ್ಮಕಲಶದ ಸಂರಕ್ಷಣೆದಾಗಿರತಕ್ಕಂತಹ ಕರ್ಕರಿ ಕಲಶವನ್ನು ದೇವಸ್ಥಾನದ ಅಂತರ್ಭಾಗದವರೆಗೆ ತೆಗೆದುಕೊಂಡು ಹೋಗಬೇಕು. ಅದರ ಜಲವನ್ನೇ ಸರಿಯಾದ ರೀತಿಯಲ್ಲಿ ಸ್ಪರ್ಶಿಸ್ತಾ ಕಲಶ ಹಿಡಿದವರು ಅದರ ಮೇಲೆ ನಡೀತಾ ಮುಂದುವರಿಯಬೇಕು. ನಿನ್ನೆ ದಿವಸ ಅಧಿವಾಸದಿಂದ ಬ್ರಹ್ಮಕಲಶಾಭಿಷೇಕದವರೆಗೆ ಆ ಕಲಶಗಳ ಚೈತನ್ಯವನ್ನು ರಕ್ಷಿಸುವಂತಹ ಕರ್ಕರಿ ಅನ್ನುವ ಕಲಶ. ದೇವಸ್ಥಾನದ ಆನುವಂಶಿಕ ಮೊಕ್ತೇಸರರು ಶ್ರೀ ರಮಾನಂದ ಭಟ್ರು ದೇವಸ್ಥಾನ ನಡೆದಿನ ಅಭಿವೃದ್ಧಿ ಕಾರ್ಯದ ಬಗೆಟ್ ಪಾತೆರ್ದು ಶ್ಲಾಘಿಸಾಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರು ಗುರ್ಕಾರ್ಮಿ ವಹಿಸೊಂದು ಸಂವಿಧಾನದ ಬೋಧನೆ ಮಲ್ತದಿನ ಸಮಾನತೆ ಹಕ್ಕು ಕರ್ತವ್ಯದ ಬಗೆಟ್ ಜಾಗೃತಿ ಮೂಡಿಸವನವು ಧಾರ್ಮಿಕ ಕಾರ್ಯಕ್ರಮದ ಉದ್ದೇಶವಾದಪ್ಪಡು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಡು ಓಬೆ ಭೇದಭಾವ ಇಚ್ಛಾಂದೆ ಮಾತೆರೆಗ್ಲ ಸಮಾನ ಅವಕಾಶ ಕೊರೊಂದುಲ್ಲ ಅಂತ ತೆರಿಪಾಯರು. ಎಚ್ಚೆತ್ತುಕೋ ಇದು ಈ ಅನ್ಯಾಯ ಏನಾದರೂ ನಿಮ್ಗೆ ಇನ್ನೂ ಮುಂದುವರೆದ್ರೆ ನಿಮಗೆ ಶಿಕ್ಷೆ ಸಿಗುತ್ತೆ ಅಂತ. ಹಾಗಾಗಿ ಎಷ್ಟೋ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಇಲ್ಲದೆ ನಿಂತು ಹೋಗೋದಿದೆ. ಕಾಗದ ಬರೆಯೋರು ಬರೀತಾರೆ ದೇವರೇ ನನಗೆ ಇಂಥದ್ದು ಆಗಬೇಕು ಅಂತ. ನಾವು ಕ್ಷೇತ್ರದಲ್ಲಿ ನೋಡ್ತಾ ಇರ್ತೇನೆ ಕಾಗದಗಳು, ಅದರಲ್ಲಿ ದೇವರಿಗೆ ಸಂಬೋಧನೆ. ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ನನಗೆ ಸೊಸೆ ತುಂಬ ತೊಂದರೆ ಕೊಡ್ತಾ ಇದ್ದಾಳೆ, ಅಡುಗೆ ಸರಿ ಮಾಡೋದಿಲ್ಲ, ಊಟ ಸರಿ ಹಾಕೋದಿಲ್ಲ, ಕೆಟ್ಟ ಮಾತು ಬೈತಾಳೆ, ತಾಯಿ ಮನೆಗೆ ಹೋದರೆ ಹಿಂದೆ ಬರೋದಿಲ್ಲ, ಅವನು ನನ್ನ ಮಗನಿಗೂ ಸುಖ ಇಲ್ಲ, ಹೀಗೆಲ್ಲ ಕಾಗದ ಬರೆದು ಪೋಸ್ಟ್ ಹಾಕ್ಬೋದು. ಅವರ ನಂಬಿಕೆ ಏನು ಅಂತಂದರೆ ದೇವರಿಗೆ ಬರ್ತದ್ದು ಕಾಗದ. ಇಲ್ಲಿ ಓದುವ ಯಾರೊಬ್ಬ ಕ್ಲಾರ್ಕ್ ಓದ್ತಾನೆ, ಅವನು ಏನು ಬರೆಯೋದು ಕೇಳ್ತಾನೆ, ನನಗೆ ಏನು ಉತ್ತರ ಬರೀಬೇಕಿದೆ, ಏನು ಉತ್ತರ ಬರೆಯೋದು? ಪ್ರಾರ್ಥಿಸಿಕೊಳ್ಳಿ ಒಳ್ಳೇದಾಗಲಿ, ಅದಕ್ಕೆ ನಮ್ಮದು ಮಾಮೂಲಿ ಶಬ್ದ, ಪ್ರಾರ್ಥಿಸಿಕೊಳ್ಳಿ ನಿಮ್ಗೆ ಒಳ್ಳೇದಾಗಲಿ, ಅದಕ್ಕಿಂತ ಏನು ಬರಲಿಕ್ಕೆ ಸಾಧ್ಯ ಇಲ್ಲ. ಕುಡ್ಲ ಉತ್ತರ ಭಾಗದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ, ಎಜೆ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಎಜೆ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಬಾಳ ಬಿಎಎಸ್ಎಫ್ ಸೈಟ್ ಡೈರೆಕ್ಟರ್ ಶ್ರೀ ಶ್ರೀನಿವಾಸ್ ಪ್ರಾಣೇಶ್, ಮುಲ್ಕಿ ಕಾರ್ನಾಡು ಹರಿಹರ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಶ್ರೀ ಅರವಿಂದ ಪೂಂಜಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ಟಿ, ಉದಯಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಮುನಿಯಾಲು ಉದಯಕುಮಾರ್ ಶೆಟ್ಟಿ, ಕುಡ್ಲ ಸಿಂಜಿನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ದ ಅಡ್ವೈಸರ್ ಶ್ರೀ ಪಿ ಶೆಟ್ಟಿ, ಸುರತ್ಕಲ್ ಇಡ್ಯಾದ ಉದ್ಯಮಿ ಶ್ರೀ ಜೆ.ಡಿ. ವೀರಪ್ಪ, ಸಾಲಿಗ್ರಾಮ ಕೂಟ ಮಹಾಜಗತ್ತದ ಉಪಾಧ್ಯಕ್ಷರು ಶ್ರೀ ರಘುನಾಥ್ ಸೋಮಯಾಜಿ, ನರಿಕೊಂಬು ರಿಯಲ್ ಎಸ್ಟೇಟ್ ಉದ್ಯಮಿ ಶ್ರೀ ಪ್ರಕಾಶ್ ಕಾರಂತ್, ಸಿವಿಲ್ ಗುತ್ತಿಗೆದಾರರು
ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ್ ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಗೋಪಾಲಕೃಷ್ಣ ಇಡ್ಯ, ನಯನ ಕೋಟ್ಯಾನ್, ಅನುಪಮ ಪ್ರಸಾದ್, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮಹಾಬಲ್ ಪೂಜಾರಿ ಕಡಂಬೋಡಿ, ಕಾರ್ಯಾಧ್ಯಕ್ಷರು ಸತ್ಯಜಿತ್ ಸುರತ್ಕಲ್, ಶರತ್ ಎಲ್ ಕರ್ಕೇರ, ಅಗರಿ ರಾಘವೇಂದ್ರ ರಾವ್, ಟಿಎನ್ ರಮೇಶ್, ಸಂತೋಷ್ ಕುಮಾರ್ ಶೆಟ್ಟಿ, ಪ್ರಧಾನ ಸಂಚಾಲಕರು ಅಣ್ಣಪ್ಪ ದೇವಾಡಿಗ, ಇಂಚಿತಿ ಪ್ರಮುಖರು ಲೇಸ್ದ ಮುತಾಲಿಕಿಡಿತ್ತರು. ಸಂಚಾಲಕರು ಮಹೇಶ್ ಮೂರ್ತಿ, ಗುಣವತಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣಕುಮಾರ್ ಇಡ್ಯ ಸಭೆ ಸ್ಟಾರ್ಕೆ ಮಲ್ತೇರು.